ಯುವ ಮಾರ್ಕೆಟ್ ಯೋಜನೆ 10 ಕೋಟಿ ರೂಪಾಯಿ ಖರ್ಚು ನಡೆತೊಂದಿದ್ದು ಒಂಜಿ ತಿಂಗೋಲ್ದ ಉಲೈ ಕಟ್ಟೋಣದ ಬೇಲೆ ಮುಗಿಪೆರೆ ಆದೇಶ ಕೊರ್ತನು ನಗರಾಭಿವೃದ್ಧಿ ಮಂತ್ರಿ ಯುಟಿ ಖಾದರ್ ಪಂತಿರು ಸೋಮವಾರ ಹೊಸ ಕಟ್ಟೋಣದ ಬೇಲೆ ತುದು ಸುದ್ದಿಗಾರರ ಪಾತಿರಿ ಕುಡ್ಲಪಿಂಡದ ಮಾತಾ ಮಾರ್ಕೆಟ್ ಸಜ್ಜು ಮಲ್ಪನಾ ಯೋಜನೆ ಪಾಡೊಂದಿತ್ತೆ ಉರುವ ಮಾರ್ಕೆಟ್ ಕಟ್ಟೋಣ ಹೊಸತಾವುಂಡು ನಗರಾಭಿವೃದ್ಧಿ ಬೊಕ್ಕ ವಸತಿ ಮಂತ್ರಿ ಯುಟಿ ಖಾದರ್ ಸೋಮವಾರ ಮಾರ್ಕೆಟ್ ಬುಳೆಚಿಲ್ ಬಗಿಟ್ ಕಟ್ಟೋಣದ ಕಾರ್ಯಾವಳಿಯನ್ನು ತುಯ್ಯರು ಮೇಯರ್ ಭಾಸ್ಕರ್ ಒತ್ತು ಮೇಯರ್ ಮೊಹಮ್ಮದ್ ಪಾಲಿಕೆ ಸದಸ್ಯರು ರಾಧಾಕೃಷ್ಣ ಮಾಜಿ ಮೇಯರ್ ಶಶಿಧರ ಹೆಗ್ಡೆ ಒಟ್ಟುಗಿತ್ತಿರು ಮಂತ್ರಿ ಯುಟಿ ಖಾದರ್ ಸುದ್ದಿಗಾರರ ಪಾತಿರ್ದು ಮಾರ್ಕೆಟ್ ಜನಸಾಮಾನ್ಯರಿಗೆ ಭಾರಿ ಅಗತ್ಯ 10 ಕೋಟಿ ರೂಪಾಯಿ ಖರ್ಚಿಡು ಉರುವ ಮಾರ್ಕೆಟ್ ಯೋಜನೆ ಕೈಗೆ ತಂದು ಬೇಲೆ ಮುಗಿಯೊಂದುಂಡು ಒಂಜು ತಿಂಗೊಲ್ದ ಉಲಾಯಿ ಬೇಲೆ ಮುಗಿಪೆರೆ ಆದೇಶ ಕೊಡ್ತ ಮೀನುಗಾರರನ ಬೇಡಿಕೆಲೆಗೂ ಒತ್ತುದ ಅಂದು ಪಂಡೀರು ಮೇಯರ್ ಭಾಸ್ಕರ್ ಕೆ ಪಾತಿರ್ದು ಪಾಲಿಕೆ ಸುತ್ತುದ ಮಾತಾ ಮಾರ್ಕೆಟ್ ಸಜ್ಜು ಮಲ್ಪುಂಡು ಕಂಕನಾಡಿ ಮಾರ್ಕೆಟ್ ಪಣವಕಾಸ್ ವಿಭಾಗಡುಂಡು ಕದ್ರಾ ಮಾರ್ಕೆಟ್ ಟೆಂಡರ್ ಆತನು ಪಂಡೇರು ಮಾರ್ಕೆಟ್ ಅಂದ್ರೆ ಬರೀ ಮೀನು ಮಾನವರಿಗೆ ಮಾತ್ರ ಅಲ್ಲ ಮೀನು ತಗೊಳ್ಳಿಗೆ ಬರಲಿವರು ಕೂಡ ಒಂದು ಬಂದು ಸುತ್ತುವರೆದು ಹೋಗುವಂತ ಒಂದು ವ್ಯವಸ್ಥೆ ಮಾರ್ಕೆಟ್ ಅಂದ್ರೆ ಜಾಸ್ತಿ ವ್ಯಾಪಾರ ಮಾಡೋರಿಗೆಲ್ಲ ವ್ಯಾಪಾರ ಮಾಡುವುದೇ 10 ಜನ 100 ಜನ ಡೈಲಿ ಬಂದು ಹೋಗ್ತಾರೆ ಹೋಗಿ ಬರುವವರಿಗೆ ಕೂಡ ಫ್ಲೋಟೇಷನ್ ಇರಬೇಕು ಬರುವವರಿಗೆ ಒಬ್ಬರಿಗೊಬ್ಬ ತಾಗಬಾರ್ದು ಅವ್ರು ಬಸ್ ಹೋಗ್ಬೇಕು ಇದೆಲ್ಲ ಈ ಕಾರಿಡಾರ್ ಮತ್ತೆ ವೆಂಟಿಲೇಷನ್ ಜಾಸ್ತಿ ಮಾಡಬೇಕು ಇಲ್ಲದೆ ಎಲ್ಲ ಮೂಲಭೂತ ಸೌಕರ್ಯದಲ್ಲಿ ಇವತ್ತು ಹೊಂದೆಜ್ಜೆ ಮುಂದೆ ಇರಬೇಕು ಅದರಲ್ಲಿ ಕೂಡ ಜನಸಾಮಾನ್ಯರಿಗೆ ಅತ್ಯಗತ್ಯವಾಗುವಂತಹ ಇವತ್ತು ಮಾರ್ಕೆಟ್ ಇದು ಸುಸಜ್ಜಿತ ಮತ್ತು ಆಧುನಿಕತೆಯಿಂದ ಒಳಗೊಂಡಿರಬೇಕು ಅದಕ್ಕಾಗಿ ಇವತ್ತು ನಮ್ಮ ಉರುವ ಜಂಕ್ಷನ್ನಲ್ಲಿ ಸುಮಾರು 10.5 ಕೋಟಿ ರೂಪಾಯಿ ಯೋಜನೆ ಅಡಿಯಲ್ಲಿ ಯಾವುದೇ ಕೆಲಸ ಇವತ್ತು ಪ್ರಾರಂಭ ಆಗಿದೆ ಅದನ್ನು 1 ತಿಂಗಳ ಒಳಗಡೆ ಪೂರ್ತಿಗೊಳಿಸುವ ಆದೇಶ ಮಾಡಿದ್ದೇವೆ ಇಲ್ಲಿ ಇವತ್ತು ಭೇಟಿ ಕೊಟ್ಟು ಬಹುಶಃ ಇಲ್ಲಿಯ ಮೀನುಗಾರರ ಜೊತೆ ಚರ್ಚೆ ಮಾಡಿ ನಮ್ಮ ವೆಜಿಟೇಬಲ್ ತರಕಾರಿ ಅಂಗಡಿಯವರ ಜೊತೆ ಮತ್ತು ನಮ್ಮ ಹೂವಿನ ವ್ಯಾಪಾರಸ್ಥರ ಚರ್ಚೆ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟುವ ಜೊತೆಯಲ್ಲಿ ಅವರ ಅಭಿಪ್ರಾಯ ಪಡೆದುಕೊಂಡು ಆ ಉತ್ತಮ ರೀತಿಯಿಂದ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿದ್ದೇವೆ ಕೆಲವೊಂದು ಬೇಡಿಕೆಗಳು ಬಂದಿದೆ ಮಾನ್ಯ ಮೇಯರ್ ಅವರು ಕಾರ್ಪೊರೇಟರ್ಗಳು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮೀನುಗಾರ ಯಾವುದು ಬೇಡಿಕೆ ಇದೆ ಬಹುತೇಕ ಎಲ್ಲವನ್ನು ಕೂಡ ನಾವು ಇವತ್ತು ಅದನ್ನು ಸಮ್ಮತಿಸಿ ಆ ರೀತಿ ನಮ್ಮ ಕೆಲಸ ನಾವು ನಿರ್ವಹಿಸ್ತೇವೆ. ಇವತ್ತು ಮಂಗಳೂರು ವೇಗವಾಗಿ ಬೆಳೆಯುತ್ತಿರುವ ನಗರ, ಅದಕ್ಕೆ ಅನುಗುಣವಾಗಿ ಇವತ್ತು ಎಲ್ಲ ಕಡೆ ಈ ಮೂಲಭೂತ ಸೌಕರ್ಯ ನೀಡುವ ದೃಷ್ಟಿಯಲ್ಲಿ ನಾವು ಮಾರ್ಕೆಟನ್ನು ಸುಸಜ್ಜಿತವಾದಂಥ ಮಾರ್ಕೆಟನ್ನು ಎಲ್ಲ ಕಡೆ ಈಗ ಮಾಡ್ತೇವೆ. ಅದರಲ್ಲಿ ಪ್ರಥಮವಾಗಿ ಈಗ 1 ತಿಂಗಳಲ್ಲಿ ಈ ಉರುವ ಮಾರ್ಕೆಟ್ನ ಕೆಲಸ ಮುಗಿಯುತ್ತದೆ. ತದನಂತರ ಅಳಕೆ ಮಾರ್ಕೆಟ್ ಸಹ 1 ತಿಂಗಳಲ್ಲಿ ರೆಡಿ ಆಗ್ತದೆ.